ಕೇರಳ ಕರ್ನಾಟಕ ಗಡಿ ಪ್ರದೇಶವಾಗಿರುವಂತಹ ಗಾಳಿಮುಖದಿಂದ ಇವತ್ತು ಕುಟುಂಬವೊಂದು ಇಡೀ ದೇಶ ಪರ್ಯಟನೆಗೆ ಹೊರಟಿದೆ. ಗಾಳಿಮುಖ ಪ್ರದೇಶದಂತಹ ಯುವಕ ಮೊಹಮ್ಮದ್ ಸಿಮ್ಸಾರ್ ಎನ್ನುವಂತಹ ಯುವಕ ತನ್ನ ಪತ್ನಿ ಸಹೋದರಿ ಮತ್ತು ತನ್ನ ಮಗುವಿನೊಂದಿಗೆ ದೇಶ ಪರ್ಯಟನೆಗೆ ಇವತ್ತೇನು ಆಗಸ್ಟ್ 20ರಂದು ಚಾಲನೆಯನ್ನು ಈಗಾಗಲೇ ಸಂಪಿ ಎಸ್ ಐ ಅವರು ಚಾಲನೆ ನೀಡಿದ್ದಾರೆ. ವಿಶೇಷವಾಗಿ ಇತ್ತೀಚಿನ ವರ್ಷಗಳಲ್ಲಿ ದೇಶ ಅಥವಾ ವಿದೇಶಗಳನ್ನು ಸುತ್ತುವುದು, ಪರ್ಯಟನೆ ಮಾಡುವಂಥದ್ದು, ಅಲ್ಲಿಯ ಆಚಾರ ವಿಚಾರಗಳನ್ನು ತಿಳಿಯುವುದು ಸಾಮಾನ್ಯವಾಗಿದ್ದರೂ ಕೂಡ ಒಂದು ರೀತಿಯಲ್ಲಿ ಫ್ಯಾಮಿಲಿ ಸಮೇತವಾಗಿ ಈ ದೇಶ ಪರ್ಯಟನೆ ಮಾಡುವಂಥದ್ದು ಒಂದು ರೀತಿಯ ಸಾಹಸ ಮತ್ತು ಅತ್ಯಂತ ವಿಶೇಷ ಎನಿಸಿದೆ. ವಿಶೇಷವಾಗಿ ದೇಶಾದ್ಯಂತ ಸುತ್ತಿ ದೇಶದ ಜೊತೆಗೆ ಇವರು ನೇಪಾಳ ಮತ್ತು ಭೂತಾನಿಗೆ ಹೋಗುವಂಥ ಒಂದು ಪ್ಲ್ಯಾನನ್ನು ಕೂಡ ಹಾಕಿಕೊಂಡಿದ್ದಾರೆ. ಅಲ್ಲಿಯ ಈ ದೇಶದ ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಯಾತ್ರೆಯುದ್ದಕ್ಕೂ ಅದನ್ನು ದೇಶವಾಸಿಗಳಿಗೆ ತಿಳಿಸುವಂಥದ್ದು ಇವರ ಉದ್ದೇಶ ಆಗಿದೆ. ಬನ್ನಿ, ಅವರು ಈಗಾಗಲೇ ನಮ್ಮ ಜೊತೆ ಇದ್ದಾರೆ, ಅವರ ಜೊತೆ ಮಾತಾಡಿಕೊಂಡು ಬರೋಣ. ಯಾವ ರೀತಿಯಲ್ಲಿ ಈ ದೇಶ ಪರ್ಯಟನೆಗೆ ಅವರು ಪ್ಲ್ಯಾನನ್ನು ಹಾಕಿಕೊಂಡಿದ್ದಾರೆ, ಜೊತೆಗೆ ಅವರು ಈ ದೇಶ ಪರ್ಯಟನೆ ಅವರ ಉದ್ದೇಶ ಏನು, ಅವರು ಇದಕ್ಕಾಗಿ ಸಿದ್ಧತೆಗಳನ್ನು ಯಾವ ರೀತಿ ಮಾಡಿಕೊಂಡಿದ್ದಾರೆ ಎಂಬುದನ್ನೆಲ್ಲವನ್ನು ಕೂಡ ಅವರಿಂದಲೇ ಕೇಳ್ಕೊಂಡು ಬರೋಣ. ನನ್ನ ಹೆಸರು ಮೊಹಮ್ಮದ್ ಸಿಮ್ಸಾರ್ ಅಂತ, ಮತ್ತು ಇದು ನನ್ನ ವೈಫ್ ಮತ್ತು ನನ್ನ ತಂಗಿ. ನಾವು ಇವತ್ತು ಭಾರತ ಮತ್ತು ನೇಪಾಳ ಯಾತ್ರೆಗೆ ಹೊರಟಿದ್ದೆ. ನಾವು ಹೋಗೋದಂದರೆ ನಾವು ಇಲ್ಲಿಂದ ಮಂಗಳೂರು ಹೋಗಿ, ಮಂಗಳೂರಿಂದ ಗೋವಾ ಆಗಿ, ಮುಂಬೈ, ರಾಜಸ್ಥಾನ ಆಗಿ, ಹೀಗೆ ಲಡಾಖಿಂದ ನಾವು ನಾರ್ತ್ ಈಸ್ಟ್ ಆಗಿ ಬರೋದು. ಇದು ನಾವು ಈಗ ಹೋಗೋದರಲ್ಲಿ ಫುಡ್ ಇದೆಲ್ಲ ನಾವು ನಮ್ಮ ಗಾಡಿಯಲ್ಲೇ ರೆಡಿ ಮಾಡಿ ತಿನ್ನೋದು. ಮತ್ತು ನಾವು ಹೋಗೋದರ ಉದ್ದೇಶ ಅಂದರೆ ನಾವು ಎಲ್ಲ ಸ್ಟೇಟಿನ ಕಲ್ಚರ್ ಮತ್ತು ಅಲ್ಲಿಯ ಇದು ಒಂದೊಂದು ಇದಿರ್ತಲ್ಲ, ಅಲ್ಲಿಯ ಪ್ರೋಗ್ರಾಮ್ ಅದೆಲ್ಲ ನೋಡಿ ಅಲ್ಲಿ ಇದನ್ನು ನಾವು ಜನರಿಗೆ ತಿಳಿಸಬೇಕು ಎಂಬ ಉದ್ದೇಶದಿಂದ ಇಲ್ಲಿಂದ ಹೊರಟುದು. ಫ್ಯಾಮಿಲಿ ಜೊತೆಗೆ ಹೋಗ್ತಾ ಇದ್ದೀರಿ, ಏನಂತ ಫ್ಯಾಮಿಲಿ ಅಂತ ಹೇಳಿದರೆ ನಾವು ಹೋಗುವಾಗ ಫ್ಯಾಮಿಲಿಗೆ ಕೂಡ ನಾವು ತೋರಿಸುವಂಥ ಎಲ್ಲ ಊರು ಎಲ್ಲ ಇದು ಒಬ್ಬರಾಗಿ ಹೋಗೋದಕ್ಕಿಂತ ಒಳ್ಳೆಯದಲ್ಲ, ನಾವು ಫ್ಯಾಮಿಲಿ ಒಟ್ಟಿಗೆ ಸೇರಿಸುವುದು ಅದರ ಉದ್ದೇಶ. ನಾವು 3 ತಿಂಗಳ ಪ್ಲ್ಯಾನ್, ಇದು 3-4 ತಿಂಗಳ ಪ್ಲ್ಯಾನ್. ಇಲ್ಲಿಂದ ನೇರ ಭಾರತ ನೋಡಿ ಅಲ್ಲಿಂದ ಉತ್ತರಾಖಂಡಿಂದ ನಾವು ನೇಪಾಳ ಮತ್ತು ಈಗ ಭೂಟಾನಿಗೆ ಹೋಗಬೇಕು ಅಂತ ನಮ್ಮ ಉದ್ದೇಶ. ಅಲ್ಲಿಯ ಸಿಚುವೇಶನ್ ನೋಡಿ ನಾವು ಹೋಗ್ಬೋದು. ನನ್ನ ಹೆಸರು ಖದೀಜತ್ ಶಾಜಾ. ನಾನು ಭಾರತವನ್ನು ಸುತ್ತಿ ನೋಡಲು ಹೋಗ್ತಿದ್ದೇವೆ ಮತ್ತು ನಮಗೆ ಯೂಟ್ಯೂಬ್ ಚಾನಲ್ ಇದೆ, ಟಾಕೀಸ್ ವ್ಲಾಗ್. ಅದರಲ್ಲಿ ನಮ್ಮ ಎಲ್ಲ ವಿಶೇಷಗಳನ್ನು ನಾವು ಅದರಲ್ಲಿ ಹಾಕ್ತೇವೆ, ಡೈಲಿ ಅಪ್ಲೋಡ್ ಮಾಡ್ತೇವೆ. ನೀವೆಲ್ಲರೂ ನಮ್ಮ യൂട്യൂബ് ಚಾನಲನ್ನು ಸಪೋರ್ಟ್ ಮಾಡಬೇಕು, ಎಲ್ಲರೂ ವೀಕ್ಷಿಸಬೇಕು ನಮ್ಮ ಟಾಕീസ് വ്ളോഗ് ಎಂಬ യൂട്യൂബ് ചാനലನ್ನು. എൻ്റെ പേര് അശ്വാന, ഞാൻ വൈഫാണ്. പിന്നെ ഞങ്ങൾ ഓൾ ഇന്ത്യ ട്രിപ്പ് പോകുന്നുള്ളത്. അപ്പോൾ അതിൻ്റെ ഒരു എക്സൈറ്റ്മെൻറ്റും ആ ഒരു ഹാപ്പിനെസ്സും ഞങ്ങൾക്കുണ്ട്. അപ്പോൾ ഇന്ന് ഞങ്ങൾ പോവാണ്. ഒരു 3 മാസത്തെ ട്രിപ്പ് ഉണ്ട്. അപ്പോൾ ഞങ്ങൾക്ക് യൂട്യൂബ് ചാനലുണ്ട്. അപ്പോൾ ഞങ്ങൾ ഡെയിലി എല്ലാ വ്ളോഗ്സും ഞങ്ങൾ യൂട്യൂബ് ചാനലിൽ അപ്ലോഡ് ആക്കും. അപ്പോൾ നിങ്ങളുടെ എല്ലാവരും സപ്പോർട്ടും അതേപോലെ തന്നെ പിന്നെ അതേപോലെ ಟಾಕೀಸ್ ವ್ಲಾಗ್ ಚಾನೆಲ್ പേര്. അപ്പോൾ നിങ്ങൾ ಎಲ್ಲರೂ ಸಪೋರ್ಟ್ ಆಕണം. ಒಂದು ಟಾಕೀಸ್ ವ್ಲಾಗ್ ಅಂದ್ಕೊಂಡಿದ್ದೇನೆ. ದೇಶ ಪರ್ಯಟನೆ ಮಾಡಿಕೊಂಡು ನಾನು ಯೂಟ್ಯೂಬ್ ಬ್ಲಾಗ್ ಚಾನಲಲ್ಲಿ ನಾನು ಕೆಲವೊಂದು ಆಯಾ ರಾಜ್ಯದ ನಮ್ಮ ದೇಶ ಮೊದಲಿಗೆ ವಿವಿಧತೆಗಳಿಂದ ಕೂಡಿದಂಥ ಏಕತೆಯ ದೇಶ. ಸೊ ಆಯಾ ರಾಜ್ಯಕ್ಕೆ ಸಂಬಂಧಿಸಿದ ಆಯಾ ರಾಜ್ಯಕ್ಕೆ ರಾಜಕೀಯ ಚಟುವಟಿಕೆಗಳಾಗಿರ್ಬೋದು, ಸಾಮಾಜಿಕ ಚಟುವಟಿಕೆಗಳಾಗಿರ್ಬೋದು, ಮತ್ತು ಅಲ್ಲಿನ ಸಾಂಸ್ಕೃತಿಕ ಚಟುವಟಿಕೆಗಳಿದ್ದು ಅಲ್ಲಿಂದ ಸಾಮಾಜಿಕ ಜೀವನ ಹೇಗಿರುತ್ತೆ, ಅಲ್ಲೇ ಜೀವನದ ಜನಗಳದ್ದು, ಅಲ್ಲಿನ ಆಹಾರ ಪದ್ಧತಿ, ಅಲ್ಲಿನ ವಾತಾವರಣ, ಹವಾಗುಣ, ಮತ್ತು ಅಲ್ಲಿರ್ತಕ್ಕಂಥ ವಿಶೇಷತೆಗಳನ್ನ ಅವರು ತಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಜನರಿಗೆ ತಿಳಿಸಿಕೊಟ್ಟು ಜನರ ಜ್ಞಾನವನ್ನು ಹೆಚ್ಚು ಮಾಡೋದ್ರ ಜೊತೆಗೆ ಮೊದಲಿಗೆಲ್ಲ ಹಿರಿಕರು ಹೇಳಿದ್ದಾರೆ, ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತ. ದೇಶವನ್ನು ಸುತ್ತುವುದರ ಜೊತೆಗೆ ಕೋಶವನ್ನು ಓದಿಕೊಂಡು ಅವರು ಜ್ಞಾನವನ್ನು ಹೆಚ್ಚು ಮಾಡಿಕೊಂಡು ಮತ್ತು ಸಾರ್ವಜನಿಕರು ಕೂಡ ತಮ್ಮ ಜ್ಞಾನದ ಹರಿವನ್ನು ಪಸರಿಸ್ತಿದ್ದಾರೆ. ಅವರಿಗೆ ವಂದನೆ ನಡೆಸುತ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾರೆ. ಹಾಗೂ ಅವರು ಅತ್ಯಂತ ಎಲ್ಲಿ ಹೋದಲ್ಲಿ ತಮ್ಮ ಆರೋಗ್ಯವನ್ನು ಅಂದರೆ ಯಾರು ವ್ಯಕ್ತಿಗೆ ಹವಾಗುಣ ಅಂದರೆ ವಾತಾವರಣ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋದಾಗ ಆರೋಗ್ಯ ಹದಗೆಡುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಆರೋಗ್ಯವನ್ನು ಹಾಗೂ ದೇಹದ ಸಮತೋಲನವನ್ನು ಕಾಪಾಡಿಕೊಂಡು ಅತ್ಯಂತ ಸುರಕ್ಷಿತವಾಗಿ ಮತ್ತೆ ಮುಂಚೆನೇ ಹೇಳ್ತಾರೆ ಏನಂತ, ಎಲ್ಲಿ ನಾವು ಒಂದು ಕೆಲಸವನ್ನು ಯಾವ ಸ್ಥಳದಿಂದ ಸ್ಟಾರ್ಟ್ ಮಾಡ್ತೀವಿ ಮತ್ತೆ ಅದೇ ಸ್ಥಳಕ್ಕೆ ಬಂದು ಎಂಡ್ ಮಾಡಬೇಕು ಅಂತ. ಸೊ ಭೂಮಿ ಚೆಂಡಿನಾಕಾರದಲ್ಲಿ ಇದೆಯಲ್ಲ, ಎಲ್ಲೋದ್ರೂ ಕೂಡ ಮತ್ತೆ ಅಲ್ಲಿಗೆ ಬರಬೇಕು. ಹಾಗೆ ಸುರಕ್ಷತೆಯಿಂದ ತಮ್ಮ ಆರೋಗ್ಯವನ್ನು ಆ ಸಿಮ್ಸಾರ್ ದಂಪತಿಗಳು ಕಾಪಾಡಿಕೊಂಡು ಮತ್ತೆ ಇಲ್ಲಿಗೆ ಬಂದು ತಮ್ಮ ಯಶಸ್ವಿ ಪ್ರಯಾಣವನ್ನು ಆರಂಭಿಸಿ ಅಂತೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಸಿಮ್ಸಾರ್ ಮತ್ತು ಅವರ ಫ್ಯಾಮಿಲಿಯ ಈ ಭಾರತ ಯಾತ್ರೆ ಏನಿದೆ ಇದು 3 ತಿಂಗಳ ಕಾಲ ನಡೆಯಲಿಕ್ಕಿದೆ. ಅದರ ಜೊತೆಗೆ ಅವರು ದೇಶದ
ವಿವಿಧ ಆಚಾರ ವಿಚಾರಗಳ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಇಲ್ಲಿನವರಿಗೆ ತಿಳಿಸುವ ಕೆಲಸವನ್ನು ಅವರ ಟಾಕೀಸ್ ವ್ಲಾಗ್ ಎನ್ನುವಂತಹ ಯೂಟ್ಯೂಬ್ ಚಾನಲ್ ಇದೆ, ಅದರ ಮುಖಾಂತರ ಮಾಡಲಿಕ್ಕಿದ್ದಾರೆ. ಈ ನಿಟ್ಟಿನಲ್ಲಿ ಅವರು ಇವತ್ತು ಯಾತ್ರೆಯನ್ನು ಹೊರಡುವವರಿದ್ದಾರೆ. ಅವರ ಈ ಯಾತ್ರೆಯಲ್ಲಿ ಯಶಸ್ಸು ಸಿಗಲಿ ಅಂತೇಳಿ ನಮ್ಮದು ಕೂಡ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೇವೆ. ಯೂಸುಫ್ ರೆಂಜಲಾಡಿ, ಸುದ್ದಿ ನ್ಯೂಸ್, ಗಾಲಿಮುಖ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.